ನಾನು ಹರ್ಷಿತಾ, ಕಾರ್ವಾಪ್ಲಸ್ ಚಾನೆಲ್ಗೆ ಸ್ವಾಗತ. ಮೇ 28ರಂದು ವಿಕಲಚೇತನರಿಗೆ ಕೋವಿಡ್ ಲಸಿಕೆ ಅಭಿಯಾನ. ಸಿಇಒ ಪ್ರಿಯಾಂಕಾ ಎಂ, ಕಾರವಾರ. ಜಿಲ್ಲೆಯಲ್ಲಿರುವ ವಿಕಲಚೇತನರಿಗೆ ಮೇ 28ರಂದು ಕೋವಿಡ್ ಲಸಿಕೆ ಹಾಕಲು ಉತ್ತರ ಕನ್ನಡ ಜಿಲ್ಲಾ ಪಂಚಾಯತ್ ಮುಂದಾಗಿದೆ. 18ರಿಂದ 44 ವರ್ಷದವರೆಗಿನ ಹಾಗೂ 45 ವರ್ಷ ಮೇಲ್ಪಟ್ಟ ವಿಕಲಚೇತನರು ಕೋವಿಡ್ ಲಸಿಕೆ ಪಡೆಯಬಹುದಾಗಿದೆ. ವಿಕಲಚೇತನರಿಗೆ ಲಸಿಕೆ ಪಡೆಯಲು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇಲ್ಲವೇ ತಾಲೂಕು ಆಸ್ಪತ್ರೆಯಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಈಗಾಗಲೇ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಲಸಿಕೆ ಅಭಿಯಾನದಲ್ಲಿ 18ರಿಂದ 44 ವರ್ಷಗಳಿನ ಸುಮಾರು 190 ವಿಕಲಚೇತನರು 1ನೇ ಹಂತದಲ್ಲಿ ಲಸಿಕೆ ಪಡೆದಿದ್ದಾರೆ. ಅಲ್ಲದೆ 46 ವಿಕಲಚೇತನರು 2ನೇ ಹಂತದಲ್ಲಿ ಲಸಿಕೆ ಪಡೆದಿದ್ದಾರೆ. ಇನ್ನು ಬಾಕಿ ಇರುವ 7,813 ವಿಕಲಚೇತನರು ಹಾಗೂ 45 ವರ್ಷ ಮೇಲ್ಪಟ್ಟ ವಿಕಲಚೇತನರಿಗೂ ಕೋವಿಡ್ ಲಸಿಕೆ ನೀಡಲಾಗುತ್ತಿದೆ. 44 ವರ್ಷ ಮೇಲ್ಪಟ್ಟ ವಿಕಲಚೇತನರಲ್ಲಿ ಈಗಾಗಲೇ 1ನೇ ಹಂತದಲ್ಲಿ 1,183 ಹಾಗೂ 2ನೇ ಹಂತದಲ್ಲಿ 263 ವಿಕಲಚೇತನರು ಕೋವಿಡ್ ಲಸಿಕೆ ಪಡೆದಿದ್ದಾರೆ. ಈ ಲಸಿಕೆ ಅಭಿಯಾನದಲ್ಲಿ ಈವರೆಗೆ ಲಸಿಕೆ ಪಡೆಯದೇ ಇರುವ ವಿಕಲಚೇತನರು ತಪ್ಪದೇ ಲಸಿಕೆ ಪಡೆಯುವಂತೆ ಸಿಇಒ ಅವರು ಮನವಿ ಮಾಡಿಕೊಂಡಿದ್ದಾರೆ. ಇನ್ನು ಸಹಾಯ ಬಯಸುವ ವಿಕಲಚೇತನರು ಗ್ರಾಮ ಪಂಚಾಯತ್ ಕಚೇರಿಯ ದೂರವಾಣಿಗೆ ಫೋನ್ ಮಾಡಿ ಸಹಾಯ ಬಯಸಬಹುದಾಗಿದೆ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಉತ್ತರ ಕನ್ನಡ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಿಯಾಂಕಾ ಮಾತನಾಡ್ತಾ ಇದ್ದೀನಿ. ನಮ್ಮ ಜಿಲ್ಲೆಯಲ್ಲಿ ಈ ಶುಕ್ರವಾರ 28ನೇ ತಾರೀಕು ವಿಶೇಷವಾಗಿ ಎಲ್ಲ ಅಂಗವಿಕಲರಿಗೂ 18 ವಯಸ್ಸು ಮೇಲ್ಪಟ್ಟ ಮತ್ತು 45 ವಯಸ್ಸಿಗೆ ಹಿಂದೆ ಕಮ್ಮಿ ಇರುವ ಎಲ್ಲ ಅಂಗವಿಕಲರಿಗೂ ಲಸಿಕೆ ಕಾರ್ಯಕ್ರಮವನ್ನು PHC ಮಟ್ಟದಲ್ಲಿ ಮತ್ತು ತಾಲೂಕಾ ಹಾಸ್ಪಿಟಲ್ ಮಟ್ಟದಲ್ಲಿ ಏರ್ಪಡಿಸಲಾಗಿದೆ. ಎಲ್ಲ ಅಂಗವಿಕಲರು ಇದರಲ್ಲಿ ಭಾಗವಹಿಸಿ ಲಸಿಕೆ ತಗೊಳ್ಳಬೇಕು ಅಂತ ಈ ಮೂಲಕ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಮತ್ತು ನಿಮಗೆ ಏನಾದರೂ ಸಮಸ್ಯೆ ಇದ್ದರೆ ಹೆಚ್ಚಿನ ಮಾಹಿತಿಗೆ ದಯವಿಟ್ಟು ನಿಮ್ಮ ಗ್ರಾಮ ಪಂಚಾಯತನ್ನು ಸಂಪರ್ಕ ಮಾಡಿರಿ, ಅಲ್ಲಿ ನಿಮಗೆ ವ್ಯವಸ್ಥೆ ಮಾಡಿ ಕೊಡ್ತಾರೆ. ದೇವಸ್ಥಾನ ಬಂದ್ ಮಾಡಿ ಹೆಂಡದ ಅಂಗಡಿಗೆ ಪ್ರತಿನಿತ್ಯ ವ್ಯವಹಾರಕ್ಕೆ ಅವಕಾಶ ನೀಡಿರುವುದು ಖಂಡನಾರ್ಹ. ಸಾಮಾಜಿಕ ಹೋರಾಟಗಾರ ರವೀಂದ್ರ ನಾಯ್ಕ್, ಶಿರಸಿ. ದೇವಸ್ಥಾನ ಬಂದ್ ಮಾಡಿ ಹೆಂಡದ ಅಂಗಡಿಗೆ ಪ್ರತಿನಿತ್ಯ ವ್ಯವಹಾರಕ್ಕೆ ಅವಕಾಶ ನೀಡಿರುವುದು ಖಂಡನಾರ್ಹ. ಹೆಂಡದ ಅಂಗಡಿಗೆ ವಿಧಿಸಿದ ಮಾನದಂಡವನ್ನೇ ದೇವಸ್ಥಾನಕ್ಕೂ ಅಳವಡಿಸಿ ಭಕ್ತರಿಗೆ ಕಟ್ಟುನಿಟ್ಟಿನ ನಿರ್ದೇಶನದೊಂದಿಗೆ ದೇವಸ್ಥಾನಗಳ ಪ್ರವೇಶಕ್ಕೆ ಅವಕಾಶ ನೀಡಬೇಕೆಂದು ಸಾಮಾಜಿಕ ಹೋರಾಟಗಾರ ರವೀಂದ್ರ ನಾಯ್ಕ್ ತಿಳಿಸಿದ್ದಾರೆ. ಅವರು ಶಿರಸಿಯ ಮಾರಿಕಾಂಬಾ ದೇವಾಲಯವನ್ನು ವೀಕ್ಷಿಸಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಮೇ 24ರಂದು ಕಾರವಾರ ಜಿಲ್ಲಾಧಿಕಾರಿಗಳು ಕೋವಿಡ್ ಮಾರ್ಗಸೂಚನೆಗೆ ಸೇರ್ಪಡೆ ಆದೇಶ ಮಾಡಿ ಹಾಲಿನೊಂದಿಗೆ ಎಲ್ಲ ರೀತಿಯ ಅಧಿಕೃತ ಸನ್ನದುಗಳಲ್ಲಿ ಮದ್ಯ, ಬಿಯರ್ ಮತ್ತು ವೈನ್ ಮಾರಾಟಕ್ಕೆ ಪ್ರತಿದಿನ ಬೆಳಿಗ್ಗೆ ಮುಂಜಾನೆ 6 ಗಂಟೆಯಿಂದ 9ರವರೆಗೆ ಕೋವಿಡ್ ಮಾರ್ಗಸೂಚನೆಯ ಪಾಲನೆಯೊಂದಿಗೆ ಸರಾಯಿಯನ್ನು ಮಾರಲು ಹಾಲು ಮಾರಾಟಕ್ಕೆ ವಿಧಿಸಿದ ಮಾರ್ಗಸೂಚಿಯನ್ನೇ ಸರಾಯಿ ಮಾರಾಟಕ್ಕೂ ಪ್ರಾತಿನಿಧ್ಯ ನೀಡಿದ್ದು ವಿಷಾದಕರ ಎಂದು ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು. ರಾಜ್ಯದ ಆಡಳಿತ ಪಕ್ಷವು ಧಾರ್ಮಿಕ ಭಾವನೆಯ ಆಧಾರದ ಮೇಲೆ ಮತಯಾಚನೆ ಮಾಡಿಕೊಂಡು ಇಂದು ಬಹುಸಂಖ್ಯಾತ ಧಾರ್ಮಿಕ ಕೇಂದ್ರವನ್ನು ಮುಚ್ಚಿಸಿ ಸಾರ್ವಜನಿಕ ಆಕ್ರೋಶಕ್ಕೆ ಕಾರಣವಾಗಿದ್ದು ಸರ್ಕಾರದ ಸದ್ವಿಕ್ರಮ ಖಂಡನಾರ್ಹ ಎಂದು ರವೀಂದ್ರ ನಾಯ್ಕ್ ಹೇಳಿದರು. ಕೋವಿಡ್ ಇಂದಿನ ನಿರ್ಬಂಧನೆಗಳಿಂದ ಹೆಂಡ ಖರೀದಿದಾರರು ವಾಹನದೊಂದಿಗೆ ನಿಗದಿತ ಸಮಯದಲ್ಲಿ ಸಂಚರಿಸಲು ಅವಕಾಶವಿದ್ದು, ನಗರ ವಾಸ್ತವ್ಯ ಹೊಂದಿರುವ ಗ್ರಾಮೀಣ ಭಾಗದಲ್ಲಿ ತೋಟ ಹೊಂದಿರುವವರಿಗೆ ತೋಟದ ಕಾರ್ಯಕ್ಕೆ ಓಡಾಡಲು ಮುಕ್ತ ಅವಕಾಶವಿಲ್ಲ ಿರುವುದು ಖೇದಕರ ಎಂದು ರವೀಂದ್ರ ನಾಯ್ಕ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ನಿಗದಿಗೊಳಿಸಿದ ಮಾರ್ಗಸೂಚಿಗಳು ಇವತ್ತು ಎಷ್ಟರ ಮಟ್ಟಿಗೆ ಹಾಸ್ಯಾಸ್ಪದವಾಗಿದೆ ಅಂತ ಹೇಳಿದ್ರೆ, ಹೆಂಡದ ಅಂಗಡಿಯನ್ನ ಪ್ರಾರಂಭ ಮಾಡಲಿಕ್ಕೆ ಸರ್ಕಾರ ಮಾರ್ಗಸೂಚಿಯಲ್ಲಿ ಅವಕಾಶ ಕೊಡ್ತದೆ. ಅದೇ ರೀತಿಯಾಗಿ ದೇವಸ್ಥಾನದ ಬಾಗಿಲವನ್ನ ಮುಚ್ಚಬೇಕು ಅಂತ ಹೇಳಿ ನಿರ್ಬಂಧನೆಯನ್ನು ಹಾಕ್ತಾ ಇದೆ. ಹಾಗಾಗಿ ನಾವು ಇವತ್ತು ಈ ಕ್ರಮವನ್ನ ಖಂಡಿಸ್ತೇವೆ. ಅದರ ಜೊತೆಯಲ್ಲಿ ನಾವು ಸರ್ಕಾರಕ್ಕೆ ಆಗ್ರಹ ಮಾಡೋದೇನಂತ ಹೇಳಿದ್ರೆ, ಯಾವ ರೀತಿಯಾಗಿ ಹೆಂಡದ ಅಂಗಡಿಗೆ ಮಾರ್ಗಸೂಚಿಯನ್ನ ಮಾನದಂಡವನ್ನು ನಿಗದಿಗೊಳಿಸಿದ್ರೋ ಅದೇ ಮಾನದಂಡ ಮಾರ್ಗಸೂಚಿ ಅಡಿಯಲ್ಲಿ ಇವತ್ತು ಧಾರ್ಮಿಕ ಕೇಂದ್ರವಾಗಿರುವಂತಹ ದೇವಸ್ಥಾನವೂ ಸಹಿತ ಅದನ್ನು ಭಕ್ತಾದಿಗಳಿಗೆ ಅವಕಾಶ ಮಾಡಿಕೊಡಬೇಕು ಮುಕ್ತವಾಗಿ ಅಂತ ಹೇಳಿ ನಾವು ಆಗ್ರಹ ಮಾಡ್ತಾ ಇದ್ದೇವೆ. ಇವತ್ತು ನಾವು ಮಾರಿಕಾಂಬಾ ದೇವಾಲಯವನ್ನ ಅಕ್ಕಪಕ್ಕದಲ್ಲಿ ನೋಡಿದಂತ ಸಂದರ್ಭದಲ್ಲಿ ಅತ್ಯಂತ ವಿಷಾದಕರಣ ಹೇಳುವಂತ ವಿಷಯಗಳೇನಂತ ಹೇಳಿದ್ರೆ, ದಿನಾಂಕ 24ರಂದು ನಮ್ಮ ಜಿಲ್ಲಾಧಿಕಾರಿಗಳು ಒಂದು ಮಾರ್ಗಸೂಚಿಗಳಿಗೆ ತಿದ್ದುಪಡಿ ಟಿಪ್ಪಣಿಯನ್ನ ನಿರ್ದೇಶನವನ್ನ ಮಾಡಿದ್ದಾರೆ.
ಆ ನಿರ್ದೇಶನದಲ್ಲಿ ಹಾಲು ಮತ್ತು ಆಲ್ಕೋಹಾಲಿಗೆ ಸಮಾನ ದೃಷ್ಟಿಯಲ್ಲಿ ನೋಡಿ ದಿನನಿತ್ಯ ಪ್ರತಿದಿನ ಮುಂಜಾನೆ 6 ಗಂಟೆಯಿಂದ 9 ಗಂಟೆಯವರೆಗೆ ಹಾಲನ್ನು ಮಾರಬಹುದು, ಹೆಂಡವನ್ನು ಮಾಡಬಾರದು ಅಂತ ಅತ್ಯಂತ ಹಾಸ್ಯಾಸ್ಪದವಾದ ಒಂದು ಆದೇಶವನ್ನು ತಿದ್ದುಪಡಿಯನ್ನು ಮಾಡಿದ್ದಾರೆ. ಇದು ನಾವು ಅತ್ಯಂತವಾಗಿ ಕಾಣಿಸ್ತೇವೆ. ಇವತ್ತು ನಮ್ಮ ರಾಜ್ಯ ಸರ್ಕಾರವು ಧಾರ್ಮಿಕ ಆಧಾರದ ಮೇಲೆಯೇ ಧರ್ಮದ ಮೇಲೆ ಮತಯಾಚನೆ ಮಾಡಿ ಇವತ್ತು ಸರ್ಕಾರವನ್ನು ರಚನೆ ಮಾಡಿಕೊಂಡಿದ್ದಾರೆ. ಧರ್ಮದ ಆಧಾರದ ಮೇಲೆ ಧರ್ಮದ ಮೇಲೆ ಮತವನ್ನು ಕೇಳಿಕೊಂಡು ಇವತ್ತು ಅಂತ ಧರ್ಮದ ದೇವಾಲಯವನ್ನೇ ಬಂದ್ ಮಾಡಿ ಮೂರ್ಖತನವನ್ನು ಪ್ರದರ್ಶನ ಮಾಡಿದೆ ಅಂತ ಹೇಳಿ ಅತ್ಯಂತ ಖಾರವಾಗಿ ನಾವು ಪ್ರತಿಕ್ರಿಯೆಯನ್ನು ಮಾಡ್ತಾ ಇದ್ದೇವೆ. ಇವತ್ತಿನ ವ್ಯವಸ್ಥೆ ಯಾವ ರೀತಿ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ, ನಗರದಲ್ಲಿ ವಾಸ್ತವ್ಯ ಮಾಡುತ್ತಿರುವಂತಹ ತೋಟಿಗರು, ಕೃಷಿ ಚಟುವಟಿಕೆ ಮಾಡುವಂತವರು ಸುರಳಿತವಾಗಿ ತಮ್ಮ ಕೃಷಿ ಚಟುವಟಿಕೆಗೆ ಗ್ರಾಮೀಣ ಭಾಗಕ್ಕೆ ಹೋಗ್ಲಿಕ್ಕೆ ನಿರ್ಬಂಧಕ್ಕೆ ಒಳಪಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಹಂಡವನ್ನ ಖರೀದಿ ಮಾಡಬೇಕಾಗಿದ್ರೆ ಗ್ರಾಮೀಣ ಭಾಗದವರು ಇರ್ಬೋದು, ನಗರದವರು ಇರ್ಬೋದು, ಏಕಾಏಕಿ ವಾಹನ ತಂದುಕೊಂಡು ಹೆಂಡವನ್ನ ಖರೀದಿ ಮಾಡಿ ಇವತ್ತು ಹೋಗುವಂತ ಪ್ರವೃತ್ತಿ ಈ ಮಾರ್ಗಸೂಚಿಯಲ್ಲಿ ಕಂಡು ಬರ್ತಾ ಇದೆ. ಹಾಗಾಗಿ ನಾನು ಆಗ್ರಹ ಮಾಡುವುದೇನೆಂದ್ರೆ, ಪುನರ್ ಪರಿಶೀಲನೆ ಮಾಡಬೇಕು. ಧಾರ್ಮಿಕ ಕೇಂದ್ರಗಳನ್ನು ಸಹಿತ ಮುಕ್ತವಾಗಿ ಧಾರ್ಮಿಕ ಭಾವನೆಯಲ್ಲಿರುವಂತಹ ವ್ಯಕ್ತಿಗಳಿಗೆ, ಭಕ್ತರಿಗೆ ಅದನ್ನು ದೇವಿಯ ಆಶೀರ್ವಾದ ಪಡೆದುಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಹೇಳಿ ನಾವು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಸಿನಿಮೆಯ ರೀತಿ ಚೆಸ್, ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸಲೆತ್ನಿಸಿದ ಕುಡುಕ ಕಳ್ಳ, ತಪ್ಪಿಸಿಕೊಳ್ಳಲು ಏನೇನು ಮಾಡಿದ ನೋಡಿ ಖತರ್ನಾಕ್ ಕಳ್ಳ ಅಂದರ್. ಕಾರವಾರ ಇದೊಂದು ರೀತಿಯ ಸಿನಿಮೆಯ ಶೈಲಿಯ ಚೆಸ್. ಜೇಮ್ಸ್ ಬಾಂಡ್ ಸಿನಿಮಾದಲ್ಲಿ ನಡೆದಂತೆ ಇಲ್ಲೂ ನಡೆದಿದೆ. ಹೌದು, ಆ ಆರೋಪಿ ತಲೆಮರೆಸಿಕೊಂಡಿದ್ದ. ಈತನ ಬೇಟೆಗೆ ಮುಂದಾದ ಪೊಲೀಸರಿಗೆ ಯಾಮಾರಿಸಲು ನೋಡಿದ. ಎಲ್ಲೆಂದರಲ್ಲಿ ಸಿನಿಮಾ ಶೈಲಿಯಲ್ಲಿ ಕಾರು ಚಲಾಯಿಸಿಕೊಂಡು ತಪ್ಪಿಸಿಕೊಳ್ಳಲು ಯತ್ನಿಸಿದ್ದ. ಆದರೆ ಪೊಲೀಸರು ಬಿಡಲಿಲ್ಲ. ಆರೋಪಿಯನ್ನು ಕೊನೆಗೂ ಸಿನಿಮೆಯ ರೀತಿಯಲ್ಲಿ ಚೆಸ್ ಮಾಡಿ ಹೆಡೆಮುರಿ ಕಟ್ಟಿರುವ ಘಟನೆ ಕಾರವಾರ ನಗರದಲ್ಲಿ ನಡೆದಿದೆ. ಕಾರವಾರ ಸಿದ್ದರದ ಮನೆಯೊಂದರಲ್ಲಿ ಗಲಾಟೆ ನಡೆದಿರುವ ಬಗ್ಗೆ ಪೊಲೀಸರಿಗೆ ಮಾಹಿತಿ ಲಭ್ಯವಾಗಿತ್ತು. ಈ ಸಂಬಂಧ ಪಿಎಸ್ಐ ರೇವಣ್ಣ ಸಿದ್ದಪ್ಪ ಸ್ಥಳಕ್ಕೆ ತೆರಳಿದ್ದರು. ಆರೋಪಿ ಸಂದೀಪ್ ಗಾಂವ್ಕರ್ 40 ವರ್ಷ ಎಂಬಾತ ತನ್ನ ತಾಯಿಗೆ ಹೊಡೆದು ಗಲಾಟೆ ಮಾಡಿಕೊಂಡಿದ್ದ. ಸ್ಥಳಕ್ಕೆ ತೆರಳಿದ ವೇಳೆ ಆರೋಪಿ ಕಳ್ಳತನ ಪ್ರಕರಣದಲ್ಲಿ ಬೇಕಾಗಿರುವುದನ್ನು ಗಮನಿಸಿದ ಪೊಲೀಸರು ತಕ್ಷಣ ಆತನ ಬಂಧನಕ್ಕೆ ಮುಂದಾಗಿದ್ದಾರೆ. ಈ ವೇಳೆ ಪೊಲೀಸರಿಗೂ ಟೋಪಿ ಹಾಕಿ ಕುಡಿದ ಅಮಲಿನಲ್ಲಿ ಕಾರು ಚಲಾಯಿಸಿಕೊಂಡು ತೆರಳಿದ್ದ. ತಕ್ಷಣ ಪೊಲೀಸರು ಆತನನ್ನು ಬೆನ್ನು ಹತ್ತಿದರಾದರೂ ಸಿಕ್ಕ ವಾಹನಗಳಿಗೆ, ಕಾಂಪೌಂಡ್ಗಳಿಗೆ ಗುದ್ದಿ ಪರಾರಿಯಾಗಲು ಯತ್ನಿಸಿದ್ದ. ಗೀತಾಂಜಲಿ ಚಿತ್ರಮಂದಿರದ ಬಳಿ ಪೊಲೀಸರೊಂದಿಗೆ ಬ್ಯಾರಿಕೇಡ್ ಹಾಕಿ ತಡೆಯಲು ಯತ್ನಿಸಿದ್ದರು. ಆದರೆ ವೇಗವಾಗಿ ತೆರಳಿ ತಪ್ಪಿಸಿಕೊಂಡು ಪರಾರಿಯಾಗಿದ್ದ. ಈ ವೇಳೆ ಸಿನಿಮೆಯ ರೀತಿಯಲ್ಲಿ ಚೆಸ್ ಮಾಡಿದ ಪೊಲೀಸರಿಗೆ ಕೊನೆಗೂ ಕಾಳಿ ನದಿ ತೀರದ ಕಾಪ್ರಿ ದೇವಸ್ಥಾನದ ಹಿಂಬದಿ ಇರುವ ರಸ್ತೆಯ ಓಣಿಯಲ್ಲಿನ ಕೃಷ್ಣನ ಜೋಶಿ ಎಂಬುವರ ಮನೆಯ ಕಾಂಪೌಂಡ್ ಗೋಡೆಗೆ ಡಿಕ್ಕಿ ಹೊಡೆದು ಓಡಿ ಹೋಗಲು ಮತ್ತೆ ಯತ್ನಿಸಿದ್ದ. ಈ ವೇಳೆ ಹಿಂದೆ ಚೆಸ್ ಮಾಡಿಕೊಂಡು ತೆರಳಿದ್ದ ಪೊಲೀಸರು ಆರೋಪಿಯನ್ನು ಬಂಧಿಸಿದ್ದು, ಜನರ ಜೀವದ ಜೊತೆ ಚೆಲ್ಲಾಟವಾಡಿದ ಆರೋಪಿಗೆ ಸರಿಯಾಗಿ ಟ್ರೀಟ್ಮೆಂಟ್ ನೀಡಿದ್ದಾರೆ. 2 ಕೈಗೆ ಹಗ್ಗ ಬಿಗಿದು ಠಾಣೆಗೆ ಕರೆದೊಯ್ಯಲಾಗಿದೆ. ಟೀಕಿಸುವ ಸಮಯವಲ್ಲ, ಪ್ರತಿಯೊಬ್ಬರೂ ಹೋರಾಡಲು ಮತ್ತು ಕೆಲಸ ಮಾಡಲು ಇದು ಸಮಯ. ಸಂಜಯ್ ಹಣಬರ, ಜೋಯಿಡಾ. ರಾಮನಗರ ಜಿಲ್ಲಾ ಪಂಚಾಯತ್ ಸದಸ್ಯ ಸಂಜಯ್ ಹಣಬರ್ ಇವರು, ಇದು ಟೀಕಿಸುವ ಸಮಯವಲ್ಲ, ಪ್ರತಿಯೊಬ್ಬರೂ ಹೋರಾಡಲು ಮತ್ತು ಕೆಲಸ ಮಾಡಲು ಇದು ಸಮಯ. ಆದ್ದರಿಂದ ಪ್ರತಿಪಕ್ಷಗಳು ಟೀಕಿಸುವ ಬದಲು ಕೆಲಸ ಮಾಡಬೇಕು ಎಂದು ಎಚ್ಚರಿಸಿದ್ದಾರೆ. ರಾಮನಗರದಲ್ಲಿ ಕುಂಬಿಲ್ನಾಕ ಕಟ್ಟಿಗೆ ಡಿಪೋ ಉದ್ಘಾಟನಾ ಸಮಾರಂಭದಲ್ಲಿ ಅವರು ಮಾತನಾಡುತ್ತಿದ್ದರು. ಕರೋನಾ ಅವಧಿಯಲ್ಲಿ ಶಾಸಕ ಆರ್.ವಿ. ದೇಶಪಾಂಡೆಯವರು ನಾಗರಿಕರಿಗೆ ಸಹಾಯ ಮಾಡುತ್ತಿದ್ದಾರೆ. ರಾಮನಗರದಲ್ಲಿ ಸುಸಜ್ಜಿತ ಕೋವಿಡ್ ಆಸ್ಪತ್ರೆ ಸ್ಥಾಪಿಸುವ ಪ್ರಯತ್ನಗಳು ನಡೆಯುತ್ತಿವೆ. ಆದ್ದರಿಂದ ಶೀಘ್ರದಲ್ಲೇ ಕೋವಿಡ್ ಆಸ್ಪತ್ರೆ ಸ್ಥಾಪಿಸಲಾಗುವುದು ಎಂದು ಹಣಬರ್ ಅವರು ಹೇಳಿದರು. ಆರ್.ವಿ. ದೇಶಪಾಂಡೆ ಅವರು ರಾಮನಗರ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ಜನರ ಅನುಕೂಲಕ್ಕಾಗಿ ವಾಹನವನ್ನು ವ್ಯವಸ್ಥೆ ಮಾಡಿದ್ದಾರೆ. ನಾಗರಿಕರು ಇದರ ಲಾಭವನ್ನು ಪಡೆದುಕೊಳ್ಳಬೇಕು ಎಂದು ಸಂದೀಪ್ ರಾಣೆ ಮನವಿ ಮಾಡಿದರು. ಕರೋನಾದಿಂದ ಸಾವನ್ನಪ್ಪಿದವರ ಕುಟುಂಬಗಳಿಗೆ ದೇಶಪಾಂಡೆಯವರು 5,000 ರೂಪಾಯಿ ಸಹಾಯ ಮಾಡುತ್ತಿದ್ದಾರೆ. ಇನ್ನು ಮತ್ತಷ್ಟು ಸುದ್ದಿಗಾಗಿ ಕಾರ್ವಾರ್ ಪ್ಲಸ್ ವೀಕ್ಷಿಸಿ. ನೀವು ಯೂಟ್ಯೂಬ್ ಅಲ್ಲಿ ನೋಡ್ತಿದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.